ಘಟನೆ ಅಪೋಸಿಷನ್ಗೆ ಅಸ್ತ್ರ ಮಾಡಿಕೊಟ್ರು, ಅದು ಪೊಲೀಸ್ ಫೇಲ್ಯೂರ್ ಕಾಣ್ತಾ ಇದೆಯಾ ಅಲ್ಲಿ? ಇದರಲ್ಲಿ ಉಡುಪಿಯ ಕಾಲೇಜ್ ಚಿತ್ರೀಕರಣ ಘಟನೆ, ಕಾಲೇಜ್ನಲ್ಲಿ ಆದ ಚಿತ್ರೀಕರಣ ಆ ಘಟನೆ ಈಗ ಪೊಲೀಸ್ ಫೇಲ್ಯೂರ್ ಕಾಣ್ತಾ ಇದೆಯಾ? ಹೇಳ್ರಿ, ಅದು ಸುವೋಮೋಟೋ ಪೊಲೀಸ್ನವರು FIR ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ನು ಒಬ್ಬ DYSP ಲೆವೆಲ್ ಆಫೀಸರು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀಲಿ. ಸೆಂಟ್ರಲ್ನ ಇವ್ರು ಬಂದಿದ್ದರು, ವುಮೆನ್ ಕಮಿಷನ್ ಬಂದಿತ್ತು. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅಲ್ಲಿ ಕ್ಯಾಮ್ರಾ ಇಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಆಯಿತಾ, ಎಂಕ್ವೈರಿ ಆಗಲಿ, ರಿಪೋರ್ಟ್ ಬರಲಿ, ಆಮೇಲೆ ಕ್ರಮ ತಗೋತೀವಿ. ನಿಮ್ಮ ಪಾರ್ಟಿಯವರು ಅದನ್ನ ಮಕ್ಕಳ ಆಟಿಕೆ ಅಂತೆಲ್ಲ ಹೋಮ್ ಮಿನಿಸ್ಟ್ರು ಯಾರು ಮಕ್ಕಳ ಆಟಿಕೆ ಆಗಿದ್ರೆ ಕೇಸ್ ರಿಜಿಸ್ಟರ್ ಆಯ್ತಿಲ್ಲ. ಮಕ್ಕಳ ಆಟಿಕೆ ಅಂತ ಹೋಮ್ ಮಿನಿಸ್ಟರ್ ಅಂತ ಹೇಳಿಲ್ಲ. ಕಾಲೇಜು ಹಾಸ್ಟೆಲ್ ಕಾಲೇಜಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಮಾಷೆ ಮಾಡಿರ್ಬೋದು ಅಂತ ಹೇಳಿರ್ಬೋದು ಅವರು. ಬಟ್ ಕೇಸ್ ಇಸ್ ರಿಜಿಸ್ಟರ್ಡ್, FIR is submitted to the court, investigation is going on, and investigation is entrusted to DSP, DYSP level officer. Inquiry is going on. Barli report DYSP level investigation ನಡೀತಾ ಇದೆ ಅಂದಮೇಲೆ ಕ್ವಶನ್ ಉದ್ಭವ ಆಗಲ್ಲ ಅಲ್ವಾ?